ನಿನ್ನೆ ರಾತ್ರಿ 10:30 ಗಂಟೆಗೆ ಸುಮಾರಿಗೆ ಉದ್ಯಾವರ ಪೆಟ್ರೋಲ್ ಬಂಕ್ನ ಎದುರುಗಡೆ ಈ ಯುವಕ ರೋಡಿನಲ್ಲಿ ಮಲಗಿರ್ತಾನೆ. ಹೈವೇ ಬದಿಯಲ್ಲಿ ಎಲ್ಲ ಗಾಡಿಗಳು ಹೋಗುವಾಗ ನಿದ್ದೆ ಮಂಪರಲ್ಲಿದ್ದ ಈತನನ್ನ 19 ವರ್ಷದ ಕಾರ್ತಿಕ್ ಎಂದು ಗುರುತಿಸಲಾಗಿದೆ. ಸ್ಥಳೀಯರ ಮಾಹಿತಿಯಿಂದ ಕಾಪು ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸಿದ್ದು ಮತ್ತೆ ಅವನನ್ನ ಕರೆದುಕೊಂಡು ಹೋಗಿ ಉಡುಪಿ ಜಿಲ್ಲಾ ಆಸ್ಪತ್ರೆಗೆ ಹಾಕಲಾಗಿದೆ. ಈ ಹುಡುಗ ಡ್ರಗ್ ಚಟಕ್ಕೆ ಬಲಿಯಾಗಿ ರೋಡಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಅರಸಿಕೊಂಡು ಇರ್ತಾನೆ. ಮನೆಯಲ್ಲೂ ಹೊರಗೆ ಹಾಕಿದ್ದಾರೆ. ಈಗ ಅವನಿಗೆ ದಾರಿ ಕಾಣದಂತಾಗಿದೆ. ಕಾರ್ತಿಕ್, ನಿನ್ನ ಮನೆಯ ವಿಳಾಸವನ್ನು ಹೇಳು. ಗಟ್ಟಿ ಹೇಳು. ಗುಂಡಿಬೈಲ್. ಅಪ್ಪ ಅಮ್ಮ ಇದ್ದಾರಾ? ಅಪ್ಪನ ಹೆಸರೆಂತ? ಏನು? ಉಪೇಂದ್ರ. ತಾಯಿ ಹೆಸರು? ಹೇಮಾ. ಗುಂಡಿಬೈಲಲ್ಲಿ ನಿನ್ನ ಮನೆಯಲ್ಲಿ ಯಾವ ರೀತಿ ಶಾಲೆಗೆ ಹೋಗುವ ಈ ಕಾಲೇಜ್ ಹುಡುಗರು 19 ವರ್ಷಕ್ಕೆ ಈ ಥರ ಮದ್ಯ ವ್ಯಸನ ಆಗಿ ಡ್ರಗ್ ಚಟಕ್ಕೆ ಬಲಿಯಾಗಿ ಆ ತಂದೆ ತಾಯಿಗೆ ಎಷ್ಟು ಕಷ್ಟಪಡ್ತಾರೆ ಇಷ್ಟು ದೊಡ್ಡದು ಮಾಡಲಿಕ್ಕೆ. ಅವನ್ನ ಬಾಯಿ ನೋಡಿ ಆಕಳಿಸ್ತಾ ಇದ್ದಾನೆ. ನಿದ್ರೆ ಬರ್ತಾ ಉಂಟು ಅವನಿಗೆ. ಏನಿಲ್ಲ, ಹೊಟ್ಟೆ ತುಂಬ ಊಟ ಇಲ್ಲ, ಏನಿಲ್ಲ. ಇಲ್ಲಿ ರೋಡ್ ಬದಿಯಲ್ಲಿದ್ದಾನೆ ಬಾಯಿ ಆಕಳಿಸ್ತಾ. ಮಕ್ಕಳು ಕಾಲೇಜಿಗೆ ಅಥವಾ ಎಲ್ಲಾದರೂ ಹೋಗುವುದಾದರೆ ಅವರು ಡೈಲಿ ಅವ್ರ ಮನೆಗೆ ಬಂದಾಗ ಅವರು ಎಲ್ಲಿ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರ ಅಥವಾ ಎಲ್ಲಾದರೂ ದುಶ್ಚಟಕ್ಕೆ ಬಲಿಯಾಗಿ ರೋಡಲ್ಲಿ ತಿರುಗ್ತಾ ಇರ್ತಾರ, ಒಂದು ನೀವು ಖಂಡಿತವಾಗಿ ನೋಡಬೇಕು. ವಾರಕ್ಕೆ ಒಂದು ಸಲ ಆದರೂ ಸಹ ನೀವು ಶಾಲೆಗೆ ಹೋಗಿ ಶಿಕ್ಷಕರ ಹತ್ರ ಮಾತನಾಡಿ, ಪ್ರಿನ್ಸಿಪಾಲ್ ಹತ್ರ ಮಾತಾಡಿ, ಅವನ ಮಗ ಓದ್ತಾ ಇದ್ದಾನ ಅಥವಾ ಸ್ನೇಹಿತರ ಹತ್ರ ಸೇರಿ ಇಂಥ ಡ್ರಗ್ ಚಟಕ್ಕೆ ಬಲಿಯಾಗಿ ರೋಡಲ್ಲಿ ಇರ್ತಾನೆ ನೋಡಿ. ದಯವಿಟ್ಟು ಬಂಧುಗಳೇ, ಇಂಥ ಮಕ್ಕಳನ್ನು ಎತ್ತಿ ಎಷ್ಟು ಕಷ್ಟಪಡ್ತಾರೆ ತಾಯಿ, ದಿನನೂ ದುಃಖಿಸ್ತಾ ಇದ್ದಾರೆ ನೋಡಿ. 19 ವರ್ಷದ ಹುಡುಗ ಈ ರೋಡ್ ಬದಿ